ಆಫ್ರಿಕಾದ ಇಥಿಯೋಪಿಯಾ ಬೆಂಡೆಯ ಮೂಲ ನೆಲೆಯಾಗಿದೆ. ಇಂದು ಜಗತ್ತಿನ 65% ಹೆಚ್ಚು ಬೆಂಡೆ ಭಾರತದಲ್ಲಿ ಬೆಳೆಯುತ್ತದೆ. ಇಥಿಯೋಪಿಯಾದಲ್ಲಿ ಪುರಾತನ ಕಾಲದಿಂದಲೂ ಬೆಳೆಯುತ್ತಿದ್ರು. 1658ರಲ್ಲಿ ಹಡಗಿನಲ್ಲಿ ಬ್ರೆಜಿಲ್ ತಲುಪಿದೆ. 1810ರ ಹೊತ್ತಿಗೆ ಜಗದಗಲ ಹರಡಿದೆ. ಕೆಲವು ಜಾತಿ ಮತ್ತು ಕಾಡು ಬೆಂಡೆ ಈಗಲೂ ಇವೆ. ನೈಜೀರಿಯಾದ ತಳಿ ಅತಿ ಹೆಚ್ಚು ಬೆಂಡೆ ಇಳುವರಿ ಕೊಡುವುದಾಗಿ ಬೆಂಡೆ ಗಿಡದ ನಾರು ಕೈಗಾರಿಕಾ ಮಹತ್ವವನ್ನು ಪಡೆದಿದೆ. ಪ್ರಪಂಚದಲ್ಲಿ ಪ್ರತಿ ವರ್ಷ 1.15 ಕೋಟಿ ಟನ್ ಬೆಂಡೆ ಬೆಳೆಯುವರು. ಭಾರತ 71.6 ಲಕ್ಷ ಟನ್, ನೈಜೀರಿಯಾ 18.7 ಲಕ್ಷ ಟನ್, ಮಾಲಿ 7.6 ಲಕ್ಷ ಟನ್, ಪಾಕಿಸ್ತಾನ ಮತ್ತು ಸುಡಾನ್ ತಲಾ 3 ಲಕ್ಷ ಟನ್ ಬೆಂಡೆ ಬೆಳೆಯುವ ಮೊದಲ 5 ಸ್ಥಾನಗಳಲ್ಲಿ ಇರುವ ದೇಶಗಳಾಗಿವೆ. ಒಂದೊಳ್ಳೆ ಆಂಬಿಯನ್ಸ್ ನಲ್ಲಿ ರುಚಿಕರವಾದ ಊಟವನ್ನ ಮಾಡಬೇಕು ಅನ್ನೋ ಆಸೆ ನಿಮ್ಗಿದೆಯಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರ್ಲಿ ನದಿ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್. ರುಚಿಕರವಾದ ಔತಣಗಳು ಮತ್ತು ಆರಾಮದಾಯಕ ವಾತಾವರಣದ ಒಂದು ಪರಿಪೂರ್ಣ ವಿಶಾಲವಾದ ಸ್ಥಳ. ಕುಟುಂಬ ಮತ್ತು ಮಕ್ಕಳಿಗೆ ಉಪಯುಕ್ತವಾದ ಆಂಬಿಯನ್ಸ್, ಶುದ್ಧತೆಯೊಂದಿಗೆ ಪರಿಪೂರ್ಣ ರುಚಿ. ವೆಲ್ಕಮ್ ಟು ನದಿ. Vibrant coastal spirit in every sip and bite. Opposite Jeppu Fish Market, Velankani Plaza, Mangaluru.